ಕರಾವಳಿಯ ಸಪ್ತ ಉತ್ಸವಗಳಲ್ಲಿ ಒಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೊಸ ಮಾರಿಗುಡಿಯ ಮಾರಿಯಮ್ಮನ ಮಾರಿಪೂಜೆ. ಈ ಮಾರಿಯಮ್ಮ ಮಾತು ಬರದ ಮಗುವಿಗೂ ಮಾತು ಕಲಿಸಿದ ಶಕ್ತಿ ಸ್ವರೂಪಿಣಿ. ಇದೀಗ ಕಾಪು ಹೊಸ ಮಾರಿಗುಡಿ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧವಾಗಿದೆ. ಇದೀಗ ನಡೆಯುತ್ತಿರುವಂತಹ ಜೀರ್ಣೋದ್ಧಾರ ಕಾರ್ಯಕ್ರಮಗಳ ಬಗ್ಗೆ ಇಲ್ಲೊಂದು ವರದಿ. ಕರಾವಳಿಯ ಪ್ರಸಿದ್ಧ ಸಪ್ತ ಜಾತ್ರೆಗಳಲ್ಲಿ ಕಾಪು ಮಾರಿಗುಡಿಯ ಮಾರಿಪೂಜೆಯು ಒಂದು. ಇಲ್ಲಿ ಹೊಸ ಮಾರಿಗುಡಿಯ ಮಾರಿಯಮ್ಮ ಬೇಡಿದ ಭಕ್ತರ ಬಯಕೆ ಈಡೇರಿಸುವ ಕಾಮಧೇನು. ಕಷ್ಟದಲ್ಲಿರುವ ಭಕ್ತರು ಇಲ್ಲಿ ಬಂದು ಹರಕೆ ಸಲ್ಲಿಸಿದರೆ ಅವರ ಇಷ್ಟಾರ್ಥ ನೆರವೇರುತ್ತದೆ. ಸದ್ಯ ಹೊಸ ಮಾರಿಗುಡಿ ಅಪರೂಪದ ಶಿಲ್ಪ ಸೌಂದರ್ಯದ ಗೋಪುರ ಗರ್ಭಗುಡಿ ನಿರ್ಮಾಣಗೊಳ್ಳುತ್ತಿದೆ. ಅತ್ಯಂತ ವಿಶಾಲವಾದ ಸುತ್ತಪೌಳಿ ಗರ್ಭಗುಡಿ, ಗದ್ದಿಗೆ, ಭೋಜನಾಲಯ, ಸಭಾಂಗಣ ಹೀಗೆ ಸಕಲ ವ್ಯವಸ್ಥೆಯೊಂದಿಗೆ ಜೀರ್ಣೋದ್ಧಾರಗೊಳ್ಳುತ್ತಿದೆ. गं हरे पुलकभूषणमाश्रयन्ति रङ्गाङ्गनेव मुकुलाभरणं तमालम्. ಸುಮಾರು 35 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನವೀಕರಣ ಕಾರ್ಯ ನಡೆಯುತ್ತಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಾರಿಯಮ್ಮನಿಗೆ ಸ್ವರ್ಣ ಗದ್ದುಗೆ ನೀಡಲು ಭಕ್ತರು ಮನ ಮಾಡಿದ್ದು, ಮಹಿಳೆಯರು ತಾವು ಧರಿಸಿದ ಅಥವಾ ಹೊಸದಾಗಿ ಖರೀದಿಸಿದ ಚಿನ್ನವನ್ನ ಅರ್ಪಿಸುವ ಅವಕಾಶವಿದ್ದು ಅದನ್ನ ಸ್ವರ್ಣ ಗದ್ದುಗೆಗೆ ಬಳಸಲಾಗುತ್ತದೆ. ತಾಯಿಯ ಆಣತಿಯಂತೆ ಇಲ್ಲಿನ ಜೀರ್ಣೋದ್ಧಾರ ಸಮಿತಿಯಾಗಲಿ ಆಡಳಿತ ಮಂಡಳಿಯಾಗಲಿ ಯಾವುದೇ ರೀತಿಯ ಧನ ಅಥವಾ ವಸ್ತು ಸಂಗ್ರಹಕ್ಕೆ ರಶೀದಿ ಪುಸ್ತಕ ಹಿಡಿದು ಯಾರ ಬಳಿಯೂ ಹೋಗುತ್ತಿಲ್ಲ. ಬದಲಾಗಿ ಭಕ್ತರೇ ಸನ್ನಿಧಿಗೆ ಬಂದು ದೇಣಿಗೆ ನೀಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಸಂಗ್ರಹವಾದ ಹಣದಿಂದಲೇ ಸುಮಾರು 30 ಕೋಟಿಗೂ ಅಧಿಕ ಕೆಲಸ ಕಾರ್ಯಗಳು ಈಗಾಗಲೇ ಬಹುತೇಕ ಪೂರ್ಣಗೊಂಡಿವೆ. ಆಕರ್ಷಕ ಸುತ್ತುಪೌಳಿ, ಇಳಕಲ್ಲ ಕೆಂಪುಕಲ್ಲಿನಿಂದ ಗರ್ಭಗುಡಿ ಹಾಗೂ ಮುಖಮಂಟಪದ ಗೋಪುರ ನಿರ್ಮಿಸಿದ್ದು ಇದು ದಕ್ಷಿಣ ಭಾರತದಲ್ಲಿ ಮೊದಲು ಎನ್ನಲಾಗುತ್ತಿದೆ. ಕಲ್ಲಿನ ಸ್ತಂಭಗಳು ಆಕರ್ಷಕವಾಗಿ ಕಂಗೊಳಿಸುತ್ತಿದೆ. ಒಳಾಂಗಣದ ಸುತ್ತಲಿನ ಸಾಲು ಸ್ತಂಭಗಳು ಮೇಲ್ಮುಚ್ಚಿಗೆಗಳು ಆಕರ್ಷಕವಾಗಿವೆ. ಕಾಪುನ ಅಮ್ಮನಿಗೆ ಗದ್ದುಗೆಯೇ ಪ್ರಾಧಾನ್ಯತೆ. ಗದ್ದುಗೆ ಈವಾಗ ಅಂತೇಳಿ ಅಲ್ಲ, ಹಿಂದಿನಿಂದಲೂ ಭಕ್ತರು ಗದ್ದುಗೆ ಪ್ರಸಾದವೇ ಮುಖ್ಯ. ಮಹಾಪೂಜೆ ಅಂದರೆ ಮಹಾಸೇವೆ ಅಂದರೆ ಮಾರಿಪೂಜೆ ಆಗಿದ್ದರೂ ಕೂಡ ಭಕ್ತರಿಗೆ ಏನೇ ಒಂದು ಅನಾರೋಗ್ಯದ ತೊಂದರೆ ಇದ್ದರೆ, ಮನೆಯಲ್ಲಿ ಬೇರೆ ಯಾವುದೇ ಕಷ್ಟ ಇದ್ದರೆ, ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗೋ ಬಗ್ಗೆ ಪ್ರಾರ್ಥನೆ ಮಾಡಿದರೆ, ಹಾಗೆಯೇ ಯಾರಿಗೆ ಒಂದು ನೆಂಟಸ್ತಿಕೆ ಆಗದಿದ್ದರೆ ಆ ನೆಂಟಸ್ತಿಕೆ ಬಗ್ಗೆ, ಈ ರೀತಿಯಾಗಿ ಅನೇಕ ಸಾವಿರಾರು ಜನ ಅಮ್ಮನ ಗದ್ದುಗೆಯ ಪ್ರಸಾದದಿಂದಲೇ ಅವರ ಪ್ರಸಾದವನ್ನು ಸೇವಿಸಿ ಪ್ರಸಾದವನ್ನು ಧರಿಸಿಕೊಂಡು ಅವರು ಅವರ ಕಷ್ಟವನ್ನು ಅಮ್ಮ ನಿವಾರಿಸಿದ ಸಾವಿರಾರು ಲಕ್ಷಾಂತರ ಉದಾಹರಣೆಗಳಿವೆ. ಸ್ವರ್ಣ ಗದ್ದಿಗೆಯನ್ನು ನಿರ್ಮಿಸಿ ಅಮ್ಮನಿಗೆ ಸಮರ್ಪಣೆ ಮಾಡುವುದು ಈ ಒಂದು ಕಾರ್ಯಕ್ರಮಕ್ಕಾಗಿ ಇದರ ಪ್ರಥಮ ಅಂಗವಾಗಿ ಇದೇ ಜೂನ್ 25ನೇ ತಾರೀಕು ಬೆಳಿಗ್ಗೆ ಅಮ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ನೂತನ ದೇಗುಲದ ಆವರಣದಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ನೆರವೇರಿಸುವುದಂತ ಎಲ್ಲ ನಿಶ್ಚಯಿಸಿದ್ದೇವೆ. ಹೊಸ ಮಾರಿಗುಡಿ ನವೀಕರಣಗೊಂಡು ಜೀರ್ಣೋದ್ಧಾರದ ಬಳಿಕ ಉಡುಪಿಗೆ ಆಗಮಿಸುವ ಭಕ್ತರಿಗೆ, ಪ್ರವಾಸಿಗರಿಗೆ ಹೊಸ ಧಾರ್ಮಿಕ ಕ್ಷೇತ್ರವಾಗಿ ಕಂಗೊಳಿಸಲಿದೆ. ಭಕ್ತರೆಲ್ಲ ಸೇರೋಣ ಒಂದಾಗುತ್ತ, ಸೇರೋಣ ಒಂದಾಗುತ್ತ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ.